ಉಡುಪಿಯ ಮಣಿಪಾಲ್ ರಸ್ತೆ ಗುಂಡಿಬೈಲ್ನ ವಿಶ್ವಂ ಸಾವರೈನ್ ಬಿಲ್ಡಿಂಗ್ನಲ್ಲಿ ಡಾಕ್ಟರ್ ಗಾಯತ್ರಿ ಟ್ವಕ್ಕ ಆಯುರ್ವೇದ ಎಂಬ ಆಯುರ್ವೇದಿಕ್ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಶುಭಾರಂಭಗೊಂಡಿತ್ತು. ಆಯುರ್ವೇದವು ಭಾರತದಲ್ಲಿ ಹುಟ್ಟಿದ ಔಷಧ ಮತ್ತು ಚಿಕಿತ್ಸಾ ಪದ್ಧತಿಯಾಗಿದೆ. ವಿವಿಧ ಕಾಯಿಲೆಗಳಿಗೆ ಆಯುರ್ವೇದ ಶೈಲಿಯ ಔಷಧಿ ಅಥವಾ ಚಿಕಿತ್ಸೆ ನೀಡುತ್ತಾರೆ. ಇದೀಗ ಉಡುಪಿಯ ಮಣಿಪಾಲ್ ರಸ್ತೆಯ ಗುಂಡಿಬೈಲಿನ ವಿಶ್ವಂ ಸಾವರೈನ್ ಬಿಲ್ಡಿಂಗ್ನಲ್ಲಿ ಡಾಕ್ಟರ್ ಗಾಯತ್ರಿ ಕಡುಕೋಳ ಅವರ ಮಾಲಕತ್ವದಲ್ಲಿ ಕ್ಲಿನಿಕ್ ಶುಭಾರಂಭಗೊಂಡಿತ್ತು. ನೂತನ ಕ್ಲಿನಿಕ್ ಅನ್ನ ಪ್ರಖ್ಯಾತ ಆಯುರ್ವೇದ ತಜ್ಞರಾದ ಡಾಕ್ಟರ್ ಶಿವಾನಂದ್ ಪಾಟೀಲ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಬಳಿಕ ದೀಪ ಬೆಳಗಿಸಿ ಚಾಲನೆಯನ್ನ ನೀಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ತ್ವಕ್ಕ ಆಯುರ್ವೇದ ಕ್ಲಿನಿಕ್ ಉಡುಪಿಯಲ್ಲಿ ಉದ್ಘಾಟನೆಗೊಂಡಿದೆ. ಈಗಾಗಲೇ ದೇಶದಲ್ಲಿ 50ಕ್ಕೂ ಹೆಚ್ಚು ಫ್ರಾಂಚೈಸಿಗಳನ್ನು ಹೊಂದಿದೆ. ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ಇಲ್ಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ರು. To launch our 23 years of clinical research. So after doing the clinical research on thousands of patients, we started this module of Ayurveda or Twakk Ayurveda. And this is a very special franchisee where we are having a very special treatment protocol on each and every skin and hair disorders. It is very nicely designed after a clinical research. So in all hair disorders, even if the patient is bald for 95-96%, we are treating only by Ayurveda. We have very good genuine Ayurveda medicines. We worked a lot in the medicines where the Kasta Aushadhis, Rasa Aushadhis, Agada Aushadhis are very good combinations. ನಂತರ ಡಾಕ್ಟರ್ ಗಾಯತ್ರಿ ಕಡಕೋಳ ಅವರು ಮಾತನಾಡಿ, ಉಡುಪಿಯಲ್ಲಿ ತ್ವಕ್ ಆಯುರ್ವೇದ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಶುಭಾರಂಭಗೊಂಡಿದೆ. ಆಗಸ್ಟ್ 15ರಂದು ನಮ್ಮ ಕ್ಲಿನಿಕ್ನಲ್ಲಿ ಶಿಬಿರವನ್ನ ಆಯೋಜಿಸಿದ್ದೇವೆ. ಎಲ್ಲರೂ ಇದರ ಪ್ರಯೋಜನವನ್ನ ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದರು. Today we have inaugurated the new Udupi's first exclusive skin and hair clinic here in Dodnagudde. So this is Dr. Gayathri here and I would welcome everyone to Dr. Gayathri's Twakk Ayurveda. On August 15th, we are conducting a free skin and hair camp at this clinic. I welcome you all. Kindly do visit. Perampalli, Udupi, Gundibail Manipal Road, Dodnagudde, Dr. Gayathri's Twakk Ayurveda. ಈ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯಜಿತ್ ಕಡಕೋಳ, ಡಾಕ್ಟರ್ ಗಾಯತ್ರಿ ಕಡಕೋಳ ಅವರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ತ್ವಕ್ ಆಯುರ್ವೇದ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಕಳೆದ 10 ವರ್ಷಗಳಿಂದ ಯಶಸ್ವಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದು, ಇದೀಗ ಕರಾವಳಿ ಪ್ರದೇಶವಾದ ಉಡುಪಿಯಲ್ಲಿ ಹೊಸ ಕ್ಲಿನಿಕ್ ಕಾರ್ಯಾರಂಭಗೊಂಡಿದೆ. ಉಡುಪಿ ಭಾಗದಲ್ಲೂ ಅತ್ಯುತ್ತಮ ಸೇವೆಯನ್ನ ನೀಡಲು ಉತ್ಸುಕರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಉಡುಪಿ.